ಮಂಜೂರದ ದೇವರ ಪದವು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಮಾರ್ನೆಮಿದ ಉಚ್ಚಯ ಒಟ್ಟು 9 ದಿನ ನಡೆತಂಡ. ಗುರುವಾರ ಅಖೇರದ ದಿನ ಆಯುಧ ಪೂಜೆಗೆ ವಿಶೇಷ ಆರಾಧನೆ ಇತ್ತಂಡ. ಕುಡ್ಲದ ಸುತ್ತಮುತ್ತದ ಮಾತಾ ಶಿವಶಕ್ತಿ ಕ್ಷೇತ್ರಲೆಡ್ಲ ಮಾರ್ನಿಮಿ ಉಚ್ಚಯದ ಗೌಜಿ ಬಾರಿ ಸಂಭ್ರಮಡು ನಡೆತಂಡ. ಹೆಚ್ಚಿನ ದೇವಸ್ಥಾನಲೆಡ ಆಯುಧ ಪೂಜೆಗೆ 9 ದಿನದ ಪೂಜೆದ ಒಟ್ಟುಗು ಮಾರ್ನಿಮಿ ಅಕೇರಿ ಅಂಡ ಮಂಗಳ ದೇವಿ ಬೊಕ ಕುದ್ರೋಳಿ ಕ್ಷೇತ್ರಡು ವಿಜಯದಶಮಿದ ದಿನ ವಿಶೇಷ ಆಚರಣೆ ಆದ ಮನದಾನಿ 11ನೇ ದಿನಟ್ಟು ಅಕೇರಿ ಆಪುಂಡು. ವಾಮಂಜೂರು ದೇವರ ಪದವುದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು 2 ದಿನದ ಚಂಡಿಕಾ ಹೋಮದೊಟ್ಟುಗು ಒಟ್ಟು 9 ದಿನದ ಮಾರ್ನಿಮಿ ಪೂಜೆ ಕರಿತಿದ್ದು ಗುರುವಾರ ಬರವು ಅಚ್ಚರ ಕಲ್ಪನೆ ಸುರು ಮಲ್ಪನೆತ ಒಟ್ಟುಗು ಅಕೇರಿದ ದಿನ ಆಯುಧ ಪೂಜೆಗೂ ವಿಶೇಷ ಆರಾಧನೆ ಮಹಾಪೂಜೆ ನಡಪಾಯಿರ. ಈ ಪೊರ್ತುಡು ಆಡಳಿತ ಮುಕ್ತೇಸರರು ನವೀನ್ ಕುಮಾರ್ ಕೊಡಿಯಲ್ ಬೈಲ್ ನಮ್ಮ ಕುಡ್ಲದೊಟ್ಟುಗು ಪಾತಿರ್ದ ದೇವಸ್ಥಾನ ಬೊಕ್ಕ ಮಾರ್ನಿಮಿ ಉಚ್ಚೆಯ ಬಗೆಟ್ ವಿವರ ಕೊರಿಯರ. ಪೊಳಲಿ ಸುಬ್ರಹ್ಮಣ್ಯ ತಂತ್ರಿಯನ್ನ ಪೌರಾಹಿತ್ಯಳು ಮಹಾಪೂಜೆ ನಡೆತಿ ನಡೆದ ಬೊಕ್ಕ ಭಕ್ತರಿಗೂ ಪ್ರಸಾದ ಕೊರಿಯರ. ನೊಪ್ಪು ಪ್ರಸಾದ ಸೇವೆಡು ಪಾಕಜನ ಭಕ್ತರು ಪಾಲ್ದೆ ತೊಂಡೆರ. 9ನೇ ನವರಾತ್ರಿಯನ್ನು ಆಚರಿಸ್ತಾ ಉಂಟು. ಇಲ್ಲಿಯ ವಿಶೇಷ ಏನಂದರೆ ಇಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡಿದವರಿಗೆ ಅವರ ಇಷ್ಟಾರ್ಥವನ್ನು ತಾಯಿ ನೆರವೇರಿಸಿಕೊಡ್ತಾರೆ. ನನ್ನ ಸಮ್ಮುಖದಲ್ಲಿಯೂ ತುಂಬ ಭಕ್ತರಿಗೆ ಇಲ್ಲಿ ಪ್ರಾರ್ಥನೆ ಮಾಡಿದಾಗ ಅವರ ಕಷ್ಟಗಳನ್ನು ಮತ್ತು ಇಷ್ಟಾರ್ಥವನ್ನು ತಾಯಿ ನೆನೆಸಿಕೊಟ್ಟು ಹೆಚ್ಚಿನ ಸಂಖ್ಯೆಯ ಭಕ್ತರು ಬರುವ ಹಾಗೆ ಇಲ್ಲಿಗೆ ಕಾರಣವಾಯಿತು. ಇಲ್ಲಿ ನಾವು ಶುರು ಮಾಡುವ ಚಿಕ್ಕದಿರುವ ದೇವಸ್ಥಾನ ಗುಡಿಯಾಗಿರುವಾಗ ಭಕ್ತರು ಸ್ವಲ್ಪ ಕಡಿಮೆ ಇದ್ದರು. ಈಗ ವರ್ಷಂಪ್ರತಿ ಭಕ್ತರ ಸಮೂಹ ಹೆಚ್ಚಾಗ್ತಾ ಇದೆ. ಈ ಕಾರ್ಯಕ್ರಮ ಹೆಚ್ಚಾಗಲಿಕ್ಕೆ ಕಾರಣ ಏನಂದರೆ ತಾಯಿ ನಡೆಸಿಕೊಡುವ ಭಕ್ತರಿಗೆ ಬರುವ ಕಷ್ಟಗಳನ್ನು ನೆರವೇರಿಸಿಕೊಟ್ಟಿದ್ದಾರೆ ಎಂದು ಹೇಳುವುದಂತ ಹೇಳಿದರೆ ಇಲ್ಲಿ ಆರೋಗ್ಯ ಇಲ್ಲದವರಿಗೆ ದೇವರ ಹತ್ರ ಪ್ರಾರ್ಥನೆ ಮಾಡಿ ಆರೋಗ್ಯವು ಸಿಕ್ಕಿದೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲದವರಿಗೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಮಾರ್ಗಗಳನ್ನು ನೀಡಿದೆ. ಮನೆ ಇಲ್ಲದವರಿಗೆ ಮನೆಗಳನ್ನು ಕೊಟ್ಟಿದೆ. ಆ ರೀತಿಯಾಗಿ ಇಲ್ಲಿ ಭಕ್ತರು ದಿನ ಹೆಚ್ಚಾಗ್ತಾ ಬರ್ತಾ ಇದ್ದಾರೆ. ನಿರಂತರವಾಗಿ ಅನ್ನದಾನ ನಡೆಯುತ್ತೆ. ಇನ್ನೂ ಇದೇ ಸ್ಥಳದಲ್ಲಿ ಇನ್ನು ಮುಂದೆ ಅನ್ನದಾನ ನಡೆಯುವಾಗ ಮಾಡಬೇಕು. ನಮ್ಮ ಸಹಕಾರ ಇದರಿಂದಾಗಿ ಭಕ್ತರಿಗೆ ಸಂತೋಷದ ಅನ್ನದಾನ ಸೇವಾಗಿದೆ. ಇನ್ನು ಮುಂದೆ ಈ ಸ್ಥಳದಲ್ಲಿ ಇನ್ನೂ ಹೆಚ್ಚಿನ ಅನ್ನದಾನ ಆಗುವಾಡಿ ನಮ್ಮ ಪ್ರಯೋಗ ಮಾಡಿಕೊಳ್ಳಿ ಎಂದು ಮಾಡಿಕೊಳ್ಳುವ